ಬಂದೆ. ಮಿತ್ರ ಪುತ್ರ ಕಳಾತ್ರಾದಿಗಳು ಹೋದ ಮೇಲೆ ಉಳಿದಿರುವ ದಾರಿ ಮುಂದೆ. ದೀರ್ಘವಾದ ನಿದ್ದೆಯಲ್ಲಿದ್ದಾನೆ. ಆತನನ್ನು ಎಬ್ಬಿಸಿ ದೂರಕ್ಕೆ ಕಳುಹಿದ್ದು ಹೌದು ಅಂತಾದ್ರೆ ಆ ಮರ್ಕಟಾದಿಗಳ ರಕ್ತವನ್ನು ಹೀರಿ ಪ್ರಾಣವನ್ನು ಗೊಂಡಾನು ಎನ್ನುವಂತಹ ವಿಶ್ವಾಸ ನನಗಿದೆ. ಆದ್ದರಿಂದ ಅವನನ್ನು ಎಬ್ಬಿಸಬೇಕಲ್ಲ. ದೂತ ಎಲ್ಲಿಗೆ ಹೋಗುವುದು? ಎಲ್ಲಿಗೆ ಅಂತ ಕೇಳಿದ್ರೆ ಅಸಂಬದ್ಧ ಆಗ್ತದೆ, ಅಪಶಕ್ನ ಆಗ್ತದೆ. ಅದರಿಂದ ಕೇಳಲಿಕ್ಕಿಲ್ಲ, ಹೋಗುದು. ಹಾಗಂತ ಮಾಡುವ ಕಾರ್ಯದಲ್ಲಿ ಗುರಿ ಬೇಕು. ಹೌದು, ಗುರಿ ಹುಡುಕ್ಲಿಕ್ಕೆ ಹೋಗೋದು ನಾನು. ಹಾಗಲ್ವೋ? ನಿನ್ನನ್ನೇ ಕರೆಯುವುದಕ್ಕೆ ಬಲವಾದ ಕಾರಣ ಉಂಟು. ಯಾಕೆ ಪ್ರಭು? ಲಂಕೆಯ ವರ್ತಮಾನದ ಸ್ಥಿತಿಯನ್ನು ನಿನಗೆ ಹೇಳಬೇಕು ಅಂತ ಇಲ್ಲ. ಪರಿಸ್ಥಿತಿ ಚಿಂತಾಜನಕವಾಗಿದೆ. ಯುದ್ಧಕ್ಕೆ ಯಾರೂ ಇಲ್ಲ. ಆದ್ರಿಂದ ನಿನ್ನನ್ನು ಕರೆದಿದ್ದೇನೆ. ಹೀಗೆ ಆದ್ರೆ ಒಬ್ಬೊಬ್ಬರ ಸ್ಥಿತಿ ಹೇಳಲಿಕ್ಕಾಗುವುದಿಲ್ಲ ಏನು ಅಂತ ಹೇಳಿ. ಆದ್ದರಿಂದ ತಮ್ಮನಾದಂತಹ ಕುಂಭಶ್ರವಣ ದೀರ್ಘವಾದ ನಿದ್ದೆಯಲ್ಲಿದ್ದಾನೆ. ಪ್ರಭು, ನಿಮಗೆ ಬೇಡದಿದ್ರೆ ನನ್ನ ಲೆಕ್ಕಾಚಾರವನ್ನು ಚುಕ್ತ ಮಾಡಿ ಈಗ ಎಬ್ಬಿಸು ಅಂತ ಹೇಳಿದ್ರೆ ನಾನೆಂತ ಮಾಡಿ ಸಾಯುದು? ಇನ್ನು ಲೆಕ್ಕಾಚಾರ ಮಾಡಿ ಏನು ಪ್ರಯೋಜನ ಉಂಟು ಅಂತ? ಪ್ರಯೋಜನ ಉಂಟು, ಮತ್ತೆ ಬರಬಾರ್ದೇನಂತ ಏನಿಲ್ಲ. ಹಾಗಾಗಿ ರಾಯರೇ, ಅದೀಗ ವಿಶೇಷವಂತ ಹೇಳಿದ್ರೆ ಅರೆನಿದ್ದೆಯಲ್ಲಿ ಅವರನ್ನು ಎಬ್ಬಿಸಿದ್ರೆ ಈ ಪ್ರಪಂಚವನ್ನೇ ಅವರು ಉಳಿಲಿಕ್ಕೆ ಬಿಡುವುದಿಲ್ಲ. ಹಾಗಾಗಿ ನನಗೆ ಹೆದರಿಕೆ ಆಗ್ತದೆ. ಒಂದು ವೇಳೆ ಅಲ್ಲಿ ಹೋಗಿ ನಾನು ಸತ್ರೆ ನನ್ನ ಹೆಂಡತಿ ಮಕ್ಕಳಿಗೆ ಗತಿ ಯಾರು ಪ್ರಭು? ನಾನಿದ್ದಾನೆ ಅಂತ ಆದ್ರೂ ನಾನಿದ್ದಾಗ ಆಗ್ತದ? ಅಸಂಬದ್ಧ ಪ್ರಲಾಪ. ನಾನು ಅದ್ರ ದಿನ ಬೆಳಿಗ್ಗೆ ಕೈ ಚೀಲ ಇಟ್ಕೊಂಡು ಹೋಗ್ತೇನೆ. ನಿಮ್ಗೆ ಆಗ್ತದೆ ನಾನು ಹೆಂಡತಿದ್ದಲ್ಲಿಗೆ? ಹಾಗಲ್ವೋ? ನಿನ್ನ ಹೆಂಡತಿ ಎನ್ನುವವಳು ನನಗೆ ಮಗಳಿಗೆ ಸಮಾನ. ನಿನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆಕೆಯನ್ನು ನಾನು ಪೋಷಿಸಿಯೇನು. ಸರಿ ಪ್ರಭು. ಮಾತ್ರ ಅಲ್ಲ, ನಿನ್ನನ್ನೇ ಕಲಿಸುವುದು ಯಾಕೆ? ನೀ ಎಲ್ಲಿ ಏನೇ ಆಗಲಿ ನಿನಗೇನು ಆಗಲಿಕ್ಕಿಲ್ಲ ಎನ್ನುವ ವಿಶ್ವಾಸ ಉಂಟು. ಅದು ಕೈ ಕಾಲು ಗಟ್ಟಿ ಸಮುದ್ರಕ್ಕೆ ಹಾಕಿದ್ರೆ ಈಜಿಕೊಂಡು ಬಂದೆ ನಾನು. ಆ ವಿಶ್ವಾಸದಲ್ಲೇ ಕುಂಭಶ್ರವಣನ ಅಂತಪುರಕ್ಕೆ ಕಳುಹಿಸ್ತಾ ಇದ್ದಾನೆ. ಸರಿ ಪ್ರಭು, ಹೋಗು, ಎಬ್ಬಿಸು. ಹಾಗಾದ್ರೆ ಕಾರ್ಯಕ್ರಮ ಯಶಸ್ವಿಯಾಗಿ ಬರ್ಬೇಕಂತ ಹೇಳಿದ ನೀವು? ಹೌದು. ಅಪ್ಪಣೆ ಪ್ರಭು. ಹೋಗಿ ಬಾ. ಇವರ ಮೂಗಿಂದ ಬರುವ ಗಾಳಿಯ ಸುಂಟ್ರ ಗಾಳಿ ಅಂತ ಗೊತ್ತಾಗುದಿಲ್ಲ. ನಾನೇನಾದ್ರೂ ಕೆಳಗೆ ನಿಲ್ಲದಿದ್ರೆ ಇವರ ಮೂಗಿನ ಹೊಟ್ಟೆಗೆ ಹೋಗ್ತಿದ್ದೇನೆ. ಅಷ್ಟೊತ್ತಿಗೆ ಆಪ ಅಂತಿದ್ದಾರೆ. ಆಲೋಚನೆ ಮಾಡಬೇಡ. ನಮ್ಮ ಜಮಪುತ್ರಾಲಯದಲ್ಲಿರುವಂತಹ ಮೆಣಸಿನ ಹುಡಿಯನ್ನು ಸರಿ ಬಂಡಿಗಟ್ಟಲೆ ಹೇರಿಕೊಂಡು ಬಂದು ಅವನ ಮೂಗಿನ ಹೊಳ್ಳೆಗೆ ತುರುಕಿ. ಆಯ್ತು. ಕುಮಾರ, ಏಳು ಏಳಯ್ಯ ಕುಂಭಕರ್ಣನ್ನ ರಾಮ ಸೇನೆಯು ಲಂಕಾ ರಾಷ್ಟ್ರವನ್ನು ಮುತ್ತಿರಲು ನೀನು ಆಪು ಅಂತಂದ್ರೆ ಎಲ್ಲಿಂದ ನಾನು ತಂದುಕೊಡಲಿ? ಏಳು ಏಳಯ್ಯ ಕುಂಭಕರ್ಣನ್ನ. ಈಗ ಎಲ್ಲಿ ಮಾಡಿದ್ರೆ ಅವರೆಲ್ಲ ಇಲ್ಲಿದ್ದಾರೆ. ಈಗ ಅವರಿದ್ದೆ ಅಂದ್ರೆ ಅರ್ಧ ಧರ್ಮಕ್ಕೆ ಸಿಗ್ಬೋದಪ್ಪ. ಕುಮಾರ, ಏಳಯ್ಯ ಕುಂಭಕರ್ಣನ್ನ ನಿಮ್ಮ ಅಗ್ರಜನು 20 ಕೈಗಳನ್ನು 10
ಪುಡಿ ಅಲ್ವಾ, ಇದು ನಮ್ಮ ಲಂಕಾ ರಾಷ್ಟ್ರದ ಉಪ್ಪು ಮಿಶ್ರಿತ ಬಿಳಿ ಮೆಣಸಿನ ಪುಡಿ. ಈ ಮೆಣಸಿನ ಪುಡಿ ಇವರಿಗೇನು ಆಗುದಿಲ್ಲ ಮಾರ, ನಮಗೆ ಶೀಲ ಬಂದದ್ದು ಬಿಟ್ಟರೆ ಬೇರೆ ಇಲ್ಲ. ಇಷ್ಟೇ ನಿಮಗೆ ಸೇವಕರೇ ಕೊಡಿ. ಕುಮಾರಣ್ಣ, ಲಂಕೆಯಲ್ಲಿ ಸಂಪೂರ್ಣ ಪರಿಸ್ಥಿತಿ ಹದಗೆಟ್ಟು ಹೋಗಿದೆ. ಇನ್ನು ಮುಂದಿದ್ದು ಏನಾಗ್ತದೆ ಹೇಳಲಿಕ್ಕೆ ಆಗುದಿಲ್ಲ. ಒಮ್ಮೆ ಹೇಳಿ ಮಾರ್ರವ, ಈಗ ಯಾರ್ಯಾರು ಬಂದು ಸೇರಿಕೊಂಡಿದ್ದಾರೆ. ಲಂಕ ಸಂಪೂರ್ಣ ಏನಿಲ್ಲ, ಖರ್ಚಿಗೂ ಗತಿಲ್ಲದೆ ಯಾರ್ಯಾರಿಂದ ಸಾಲ ತಗೊಳ್ಳೋ ಪರಿಸ್ಥಿತಿ ಬಂದಿದೆ. ನಾವು ದೊಡ್ಡ ಬಂಗಾರ ಉಂಟಂತ ಹೇಳಿದ್ರೆ ಸುದ್ದಿ ಇಲ್ಲ. ಈಗ ಅದ್ಕೊಳಪ್ಪ ಅದ್ಕೊಡು, ನನ್ನ ಶಿಷ್ಯನೇ ತಗಮ್ಮ ಬೇಗ. ಅವರು ಚಪ್ಪ ಆ ಶಾಮಿಗೆ ತಿನ್ನೋದು 3 ಮುಳ್ಳಿನ ಮನೆ ಕೊಡಿ. ಶಾಮಿಗೆ ತಿನ್ನೋದು ಇದು ಶಾಮಿಗೆ ತಿನ್ನೋದು ದೊಡ್ಡ ದೊಡ್ಡವರ ಮನೆಯಲ್ಲಿ ಸಣ್ಣ ಸಣ್ಣದು, ಇದು ನಮ್ಮ ಮನೆಯದು. ನಾತ ಕಿಲ್ಗಿ ಸಮಾರ, ಕಿವಿಗೆ ಎಣ್ಣೆ ಹಾಕದೆ ಎಷ್ಟು ವರ್ಷ ಅಂತ ಕೊಡಿ ಅಂತ ನೋಡಿ. ಯಾವುದು ಏರು ಸುದ್ದಿ ಕೊಡಿ, ಒಂದು ಕೋಲ್ ಕೊಡಿ. ಎಂತ ಭಾರ ಮಾರ, ಇದು ನಿಮಗೆಲ್ಲ ಲೆಕ್ಕವೇ ಅಲ್ಲ. ಬ್ರಹ್ಮರಥಕ್ಕೆ ಕೀಳ್ಗೊಟ್ಟಾಗ ಆಗ್ಬೋದು, ನನಗೆ ಮಾತ್ರ ಭಾರ. ನನ್ನ ಅರ್ಥ ಪೂಜೆ ಹೋಯ್ತು. ನಿಮಗೆ ಸರಿ, ನನಗೇನಲ್ಲ. ಹೇಳ್ಬೇಕೀಗ, ಹೇಳ್ಬೇಕು, ನನಗೆ ಸಿಟ್ಟು ಬರ್ತದೆ, ಹೇಳ್ಬೇಕು. ಏನು ಮಾಡಿದ್ರು ನಿಮ್ಮ ತಮ್ಮ ಹೇಳುವ ಸ್ಥಿತಿಯಲ್ಲಿಲ್ಲ ರಾಯರೇ. ಯಾವ ಪ್ರಯತ್ನವನ್ನು ಬಂದರೂ ಕೂಡ ತಮ್ಮ ಹೇಳುವುದಿಲ್ವೇ? ಇಲ್ಲ ರಾಯರೇ, ಅವನ ಅಗತ್ಯತೆ ನನಗಿದೆ. ವರವನ್ನು ಕೊಟ್ಟವರು ನಮ್ಮ ಬ್ರಹ್ಮದೇವರು. ಹೌದು, ಬ್ರಹ್ಮದೇವರೇ, ನನ್ನ ತಮ್ಮನನ್ನು ಎಬ್ಬಿಸುವೆ. ಬಂದ ಪರಿವಾಕ್ಯ ನಾನು ಹೊಡೆದ.
ದೀರ್ಘವಾದೀತು. ದೀರ್ಘ ನಿದ್ದೆಯಲ್ಲಿದ್ದವ ನಾನು ಇದ್ದಕ್ಕಿದ್ದಂತೆ ಎಚ್ಚರವಾಯಿತು. ಎಚ್ಚರವಾದ ಕ್ಷಣ ಉದರಾಗ್ನಿ ಬಾಧಿಸುವುದಕ್ಕೆ ಪ್ರಾರಂಭವಾಗಿದೆ. ತಿಮ್ಮೆರೈರೇಳು ಲೋಕದ ಜೀವಿಗಳನ್ನು ಸಪ್ತ ಸಾಗರದ ನೀರನ್ನು ಕುಡಿದು ನಮ್ಮ ಬಾಯಾರಿಕೆಯನ್ನು ತಣಿಸಿಕೊಳ್ತೇನೆ. ಹಸಿವೆ ಹಸಿವೆ
ದುಷ್ಟ ಜೀವಿಗಳು ರಕ್ಕಸರು ಎಲ್ಲರನ್ನೂ ತಿನ್ನುತ್ತೇನೆ ನೋಡು. ಎಬ್ಬಿಸಿದೆ ತಡ ಹಸಿವೆ ಅಂತ ಹೇಳಿದ್ರು ಬೇಕಾದಷ್ಟು ತಂದುಕೊಟ್ಟೆ ರಾಯರೇ. ಕೆಳಗೆ ಎಲ್ಲ ಮಾಡಿಟ್ಟದು ಸಂಗ್ರಹ ಈಗ ಒಂದು ಚೂರಿಲ್ಲ. ಕೊನೆಗೆ ಅಲ್ಲಿ 150-200 ಪಾತ್ರೆಯನ್ನು ನಗ್ತಾ ಇದ್ದಾರೆ ಎಲ್ಲ ಖಾಲಿಯಾಗಿ. ಲಂಕೆಯ ಅರಮನೆಯ ಕಂಬವನ್ನು ನೋಡಿದ್ದಾನೆ. ಆನೆ ಕೊಟ್ಟೆ, ಕುದುರೆ ಕೊಟ್ಟೆ, ಒಂಟೆ ಕೊಟ್ಟೆ, ಕಿರುಬ ಕೊಟ್ಟೆ, ಕತ್ತೆ ಕಿರುಬ ಕೊಟ್ಟೆ, ಹುಲಿ ಕೊಟ್ಟೆ, ಸೀಲ್ ನಾಯಿ ಕೊಟ್ಟೆ. ಕೊಡೆ ನಾಯಿಯನ್ನು ಕೊಟ್ಟರು ಬಿಡ್ಲಿಲ್ಲ ನಿಮ್ಮ ತಮ್ಮ. ಅದನ್ನು ನೀನು ತಿನ್ನು, ನನ್ನ ತಮ್ಮ ತಿನ್ನುವವನಲ್ಲ, ಬ್ರಹ್ಮವಂಶದ. ಅಲ್ಲಿ 200 ಪಾತ್ರೆ ಖಾಲಿ ಆಗಿದೆ. ಅವ್ರು ನೆಕ್ಕಿ ನೆಕ್ಕಿ ಒಂದು ಚೂರು ಇಲ್ಲ. ಇಲ್ಲಿ ಗುರುಗಳಲ್ಲಿ ಮೊದಲೇ ಹೇಳಿದ್ದೇನೆ, ಮಂತ್ರಿಸಿದ ಉಂಡೆಯನ್ನು ಅವನಿಗೆ ಬಾಯಿಗೆ ಈಲಿ, ನೀನು ಹೋಗಿ ವಿಶ್ರಾಂತಿ ಪಡಿ ಹೋಗು.